ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಊರಿಗೆ ಬಂದಮೇಲೆ ಅನ್ನ ಮುದ್ದೆ ಸಾರು ಪಲ್ಯ, ಇದು ಗೌಡ್ರ ಸ್ಟೈಲ್ ಕಾನ್ಸ್ಟೆಂಟ್ ಊಟ ಅಲ್ವಾ. ಎನಿವೇಸ್ ಪೊಲಿಟಿಕಲ್ ನ್ಯೂಸ್ ನೋಡ್ತಾ ಫ್ಯಾಮಿಲಿ ಜೊತೆ ಮಾತಾಡ್ತಾ ಮಧ್ಯಾಹ್ನದ ಊಟ ರೆಡಿ ಆಗಿದೆ. ಅಪ್ಪ ಅಮ್ಮನೂ ಬಂದಿದ್ರು, ನಾವು ಬಂದಿದ್ದ ತಕ್ಷಣವೇ ನಮ್ಮನ್ನು ನೋಡಬೇಕು ಅಂತ ಇಲ್ಲಿದ್ದಾರೆ ನಿಮ್ಮ ಫೇವ್ರೆಟ್ ತಾತ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಆದಮೇಲೆ ಸಂಜೆ ಹೊತ್ತಿಗೆ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ದೇವರು ದರ್ಶನ ಪಡೆದು ಅಲ್ಲಿಂದ ಫ್ಯಾಮಿಲಿ ಅವ್ರನ್ನ ಒರಾಯನ್ ಮಾಲ್ ಕಡೆ ಕರ್ಕೊಂಡು ಹೋದ್ವಿ. ಕೆಲವೊಬ್ರು ಗೊತ್ತಿರ್ಬೋದು, ಬಟ್ ಹೊಸೊಬ್ರು ಯಾರಾದರೂ ಇದ್ರೆ ಒರಾಯನ್ ಮಾಲಲ್ಲೇ ನಾನು ದೀಪು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಸೊ ಈ ಒಂದು ಜಾಗದಲ್ಲಿ ತುಂಬ ನೆನಪುಗಳಿವೆ. ಸೊ ಅದನ್ನು ಫ್ಯಾಮಿಲಿಯವ್ರ ಜೊತೆ ಡಿಸ್ಕಸ್ ಮಾಡ್ತಾ ಅವ್ರಿಗೆ ಸ್ವಲ್ಪ ವಿಷಯಗಳನ್ನ ತಿಳಿಸ್ತಾ ಹಾಗೆ ಅಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಒಂದ್ ಸ್ವಲ್ಪ ಜನ ನಾವಿಲ್ಲಿದ್ದೀವಿ, ಉಳಿದಿರೋರು ಅವ್ರ ಹಾಡಿಗೆ ಅವ್ರದೇ ಲೋಕದಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಹಾಯ್, ಹೆಲೋ, ಚೆನ್ನಾಗಿದ್ದೀರಾ? ಎಲ್ಲಿಗೆ ಬಂದಿರೋದು? ಎಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ? ಮಾಲಿಗೆ. ಯಾವ ಮಾಲ್? ಮಾಲ್ ಏನ್ ತೆಗೆದುಕೊಡ್ತೀರಾ ನನಗೆ? ಎಲ್ಲ ಕೊಡ್ತು ಕೊಡ್ತೀನಿ ಅಂತೀರಾ? ನೋಡಿ, ಒಬ್ಬೊಬ್ರು ಒಂದೊಂದು ಉತ್ತರ ಹೇಳ್ತೀರಲ್ಲ. ಏನಾದ್ರೂ ಹೇಳಿ, ನಿಮ್ಮ ಇಷ್ಟ. ತೆಗೆದು ಕೊಡ್ಬೇಕು ಅಂತ ಹೇಳಿ ಅಲ್ವಾ? ಸರಿ, ನಮ್ಗೆಲ್ಲ ತಗೊಳ್ಳೋದು. ನಾನು ತೆಗೆದುಕೊಡ್ಬೇಕಾ? ಸರಿ, ಕಾರ್ಡ್ ಕೊಡಿ, ATM ಕಾರ್ಡ್ ತೆಗೆದುಕೊಡಿ. ಬನ್ನಿ ಹೊರಡೋಣ. ನಾವು ಹಾಗೆ ಟೆಂಪಲ್ಗೆ ಹೋದ್ವಿ. ಟೆಂಪಲಿಂದ ಇವಾಗ ಸಿನಿಮಾ ನೋಡೋಣ ಅಂತ ಒಂದು ಮೂವಿ ವಿತ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಟೈಮ್ ಬಂದಿರೋದು ಆಬ್ವಿಯಸ್ಲಿ ದ ವೆರಿ ಪಾಪ್ಯುಲರ್ ಮಾಲ್ ಇನ್ ನಮ್ಮ ಬೆಂಗಳೂರು, Orion. And look at this, check this out. ಒರಾಯನ್ ಮಾಲ್ಗೆ ಯಾಕೆ ಬಂದಿರ್ಬೋದು, ಈ ಒಂದು ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ ಏನು ಅಂತ. ಬಟ್ ಸಂಜೆ ಹೊತ್ತಾಗಿತ್ತಲ್ವಾ, ಎಲ್ಲರಿಗೂ ಬಿಸಿ ಬಿಸಿ ಮಸಾಲೆ ಪೂರಿ, ಬೇಲ್ಪುರಿ, ಪಾನಿಪುರಿ, ಅದ್ರ ಜೊತೆಗೆ ಬಜ್ಜಿ, ಇದೆಲ್ಲ ಏನೇ ಇದ್ರೂ ಹೊರಗಡೆ ತಿನ್ನೋ ಮಜಾನೇ ಬೇರೆ. ಮಾಲಲ್ಲಿ ಅಷ್ಟೊಂದು ಅಪ್ ಟು ದ ಮಾರ್ಕ್ ಇರಲ್ಲ ಅಲ್ವಾ. ಸೊ ವಿ ವೆರನ್ ದಟ್ ಹ್ಯಾಪಿ ಅಬೌಟ್ ಇಟ್. ಬಟ್ ಎನಿವೇಸ್ ಅ ಗುಡ್ ಫ್ಯಾಮಿಲಿ ಟೈಮ್. ಇದಾದ ಮೇಲೆ ಮೇಲ್ಗಡೆ ಹೋದರೆ ಕ್ಯೂ ಮೇಲೆ ಕ್ಯೂ ತುಂಬಾ ಜನ ಇದ್ದರು. ಯಾಕೆ ಅಂದರೆ ಚಾರ್ಲಿ ಮೂವಿ ನೋಡೋದಕ್ಕಂತ ನಾವು ಬಂದಿದ್ವಿ. ನಮ್ಮ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಹೋಗಿ ಮೂವಿ ನೋಡ್ತಾ ಇರೋದು. ಈ ಥರದ ಫ್ಯಾಮಿಲಿ ಓರಿಯೆಂಟೆಡ್ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಮೂವಿ ಇದ್ದರೆ ಯಾಕೆ ಹೋಗಬಾರ್ದು ಅಲ್ವಾ. ನಮ್ಮ ಕನ್ನಡದಲ್ಲಿ ಹೊಸ ಎಕ್ಸ್ಪೆರಿಮೆಂಟ್, ಹೊಸ ಕಾನ್ಸೆಪ್ಟ್ನ ಮೂವಿ ಎಷ್ಟು ಸದ್ದು ಮಾಡಿದೆ ಅಂದರೆ ಎಲ್ಲರ ಮನಸ್ಸಿಗೆ ತುಂಬ ಹತ್ತಿರ ಆಗಿದೆ. ಸೊ ನನ್ನ ಅಪ್ಪ ಅಮ್ಮನಿಗೆ, ದೀಪು ಅವರ ಪೇರೆಂಟ್ಸ್ಗೆ, ತಾತನ ಕೂಡ ಮೂವಿ ತುಂಬಾ ಇಷ್ಟ ಆಯಿತು. ಹಾಗೆ ನೋಡ್ತಾ ನೋಡ್ತಾ ಸೀಟ್ಸ್ ಎಲ್ಲ ಕಂಪ್ಲೀಟ್ ಫುಲ್ ಆಗಿತ್ತು, ವಿಚ್ ಮೀನ್ಸ್ ದಿಸ್ ವಾಸ್ ಅ ಹೌಸ್ಫುಲ್ ಶೋ. ರೆಡಿನಾ? ಮೂವಿ ನೋಡಬೇಕಾದ್ರೆ ಪಾಪ್ಕಾರ್ನ್ ಇಂಪಾರ್ಟೆಂಟ್. ಸೊ ಪಾಪ್ಕಾರ್ನ್ ತಗೊಂಡಿದ್ದೀವಿ. ಬಟ್ ಆ್ಯಕ್ಚುಲಿ ದೀಪು ಪಾಪ್ಕಾರ್ನ್ ಇಲ್ಲಿ ಜಾಸ್ತಿ ಅಲ್ವಾ? ಅಲ್ಲಿಗಿಂತ ಇಲ್ಲೇ ಜಾಸ್ತಿ. ಎಸ್, UAE ಪಾಪ್ಕಾರ್ನ್ ರೇಟ್ ಆ್ಯಕ್ಚುಲಿ ಕಮ್ಮಿ ಇದೆ, ತುಂಬ ಕಾಸ್ಟ್ಲಿ ಆ್ಯಂಡ್ ಇದಕ್ಕಿಂತ ಜಾಸ್ತಿನೇ ಬರುತ್ತೆ. ಹೋಗಲೇಕು ಚೆನ್ನಾಗಿತ್ತು ಇಲ್ಲಿ ತನಕ ಮೂವಿ ಅಲ್ವಾ. ಮೂವಿ ಎಂಡಿಂಗ್ ವಾಸ್ ಸೋ ಅಡಾರಬಲ್ ಅಲ್ವಾ, ಸಚ್ ಅ ಟ್ವಿಸ್ಟ್. ಎಷ್ಟು ಜನ ಇದ್ರು. ಇಲ್ಲೂ ಕೂಡ ನಾನು ನನ್ನ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿದೆ. ಬನ್ನಿ ಮನೆಗೆ ಹೋಗೋಣ. ಮಧ್ಯಾಹ್ನ ಮನೆ ಬಿಡಬೇಕಾದ್ರೆ 2 ವೆಹಿಕಲಲ್ಲಿ ಟ್ರಾವೆಲ್ ಮಾಡಿದ್ವಿ. ಇವಾಗ ರಾತ್ರಿ ಮನೆಗೆ ಹೋಗ್ತಾ ಅಂದ್ಕೊಂಡ್ವಿ, ಎಲ್ಲರೂ ಒಂದೇ ವೆಹಿಕಲಲ್ಲಿ ಹೋಗಲೇಬೇಕು, ನೋಡೋಣ ನಮಗೂ ಆಗುತ್ತಾ ಅಂತ. ಸೊ ಇಟ್ ವಾಸ್ ಸೋ ಗುಡ್ ಗೊತ್ತಾ. 8 ಜನ ಕಂಜೆಸ್ಟೆಡ್ ಆಗಿ ಇಟ್ ವಾಸ್ ಅ ಡಿಫ್ರೆಂಟ್ ಹೋಲ್ಸಮ್ ಎಕ್ಸ್ಪೀರಿಯನ್ಸ್. ಇದು ನೆಕ್ಸ್ಟ್ ಡೇ ಮಂಗ್ಳೂರ್ ಸ್ಟೈಲ್ ಮೀನ್ ವೆರೈಟೀಸ್ ಮಾಡೋಣ ಅಂತ ಪ್ರಾನ್ಸ್, ಪಾಂಫ್ರೆಟ್ ಹಾಗೆಯೇ ಬೂತಾಯಿ ವೆರೈಟೀಸ್ನ ತಂದಿದ್ವಿ. ಏನೇ ಹೇಳಿ ನಾವಿರೋ ಏರಿಯಾದಲ್ಲಿ ನಮಗೆ ಅಷ್ಟೊಂದು ಫ್ರೆಶ್ ಆಗಿ ಟೇಸ್ಟಿ ಫಿಶಸ್ ಅಂತೂ ಸಿಗಲ್ಲ. ಸೊ ದಟ್ ಈಸ್ ಆಬ್ಸಲ್ಯೂಟ್ಲಿ ಡಿಸಪಾಯಿಂಟಿಂಗ್. ಅಮ್ಮ ಮತ್ತು ಮಾಮಿ ಇಬ್ಬರು ಸೇರಿ ರುಚಿಯಾಗಿರುವಂಥ ಅಡುಗೆ ಮಾಡ್ತಾರೆ, ಪ್ರೀತಿಯಿಂದ ನೋಡ್ಕೋತಾರೆ. ಅಮ್ಮಂದು ಫಿಶ್ ವೆರೈಟಿ ಸ್ಪೆಷಲ್ ಆದರೆ ಮಾಮಿದು ಚಿಕನ್ ಬಿರಿಯಾನಿ ಸ್ಪೆಷಲ್ ಇವತ್ತು. ಸೊ ನಮ್ಮ ಮನೆಗೆ ಇವತ್ತು ಸ್ಪೆಷಲ್ ಗೆಸ್ಟೇ ಬಂದಿದ್ದಾರೆ. ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಯಮ್ಮಿ ಬಿರಿಯಾನಿ ಜೊತೆಗೆ ಸ್ಯಾಲಡ್ ಹಾಗೆಯೇ ಫಿಶ್ ಫ್ರೈ ಆ್ಯಂಡ್ ಪ್ರಾನ್ ಸುಕ್ಕ. ನನ್ನ ಅಣ್ಣ ಬಂದಿದ್ದ. ಸೊ ಫುಲ್ ಖುಷಿಯಲ್ಲಿ ಸರ್ಪ್ರೈಸಿಂಗ್ ಕೂಡ ಆಗಿತ್ತು ಇದು. ಅಣ್ಣ ಬರಲ್ಲ ಅಂತ ಹೇಳಿ ಸರ್ಪ್ರೈಸಿಂಗ್ ಆಗಿ ಬಂದು ನನಗೆ ಫ್ರೂಟ್ಸ್ ಇಷ್ಟ ಅಂತ ಇಷ್ಟೊಂದು ಫ್ರೂಟ್ಸ್ ತಂದು ಇವಾಗ ಅಣ್ಣನ ಜೊತೆ ಹೊರಗಡೆ ಹೋಗಬೇಕು ಅಂತ ಪ್ಲಾನ್ ಇದೆ. ಸೊ ನನ್ನ ಹತ್ರ ಈ ಬ್ಯಾಗ್ ತಂದಿದ್ದೀನಿ. ಬರಬೇಕಾದ್ರೆ ಇದ್ರಲ್ಲಿ ಫುಲ್ ನಾನು ಮೇಕಪ್ ಹಾಕೊಂಡು ತಂದಿದ್ದೀನಿ. ಲಿಮಿಟೆಡ್ ಐಟಮ್ಸ್, ಇದು ಬೆನಿಫಿಟ್ ಅವರ ಬ್ಯಾಗ್. ಸೊ ಐ ನೀಡ್ ಟು ಕ್ವಿಕ್ಲಿ ಗೆಟ್ ರೆಡಿ. ಆ್ಯಂಡ್ ಬಿಸಿಲು ಬೇರೆ ಇದೆಯಲ್ಲ, ನಾವು ಹೊರಗಡೆ ಹೋಗ್ತಾ ಇದೀವಲ್ಲ. ಸೊ ಮಾಯ್ಶ್ಚರೈಸರ್ ಹಚ್ಚಿ, ನಮ್ಮ ಸನ್ಸ್ಕ್ರೀನ್ ಹಚ್ಚಿ, ನಮ್ಮ ಮೇಕಪ್ ಎಲ್ಲ ಬೇಗ ಮಾಡಿ ಮುಗಿಸ್ಬೇಕು. ಡ್ರೈ ಸ್ಕಿನ್
ಇಲ್ಲೆಲ್ಲ ಜಾಸ್ತಿ ಡ್ರೈನೆಸ್ಸೇ ಇರುತ್ತೆ ನನಗೆ. ಸೊ ಸನ್ಸ್ಕ್ರೀನ್ ಅಲ್ಲ ಬಟ್ ಮಾಯಶ್ಚರೈಸರ್ ಜಾಸ್ತಿನೇ ಹಚ್ಕೋತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡ್ರೈ ಸ್ಕಿನ್ ಇರೋರು ಮಾಯಶ್ಚರೈಸರ್ ಜೊತೆಗೆ ಸಿರಮ್ನ ಹಚ್ಚಿದ್ರೆ ಆ ಮುಖದಲ್ಲಿ ಗ್ಲೋ ಬರುತ್ತೆ ಅಂತ. ಸೊ ನಾನು ಪ್ರತಿ ಸತಿ ಯೂಸ್ ಮಾಡ್ತೀನಿ. ಆ್ಯಂಡ್ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು ಮಾಮಾ ಅರ್ಥ ಅವ್ರು ಕಳಿಸ್ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತಿನ ತನಕ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಬಿಕಾಸ್ ಇದರಲ್ಲಿ ಸಿರಮ್ ಜೊತೆಗೆ ಸನ್ಸ್ಕ್ರೀನ್ ಕೂಡ ಇದೆ. ಸೊ 2-3 ಬೇರೆ ಪ್ರಾಡಕ್ಟ್ಸ್ ಹಾಕುವಂಥ ಅವಶ್ಯಕತೆನೇ ಬರಲ್ಲ ನನಗೆ. ಈ ಥರ ಪಂಪ್ ಮಾಡಿದ್ರೆ ಇದರಲ್ಲಿ ಇಷ್ಟು ಬರುತ್ತೆ ಸಿ ಆ್ಯಂಡ್ ಈ ಥರ ಮಾಡಿದ್ರೆ ನನ್ನ ಒಂದು ಸಿರಮ್ ಜೊತೆಗೆ ಸನ್ಸ್ಕ್ರೀನ್ ಇಲ್ಲಿ ರೆಡಿ ಇದೆ. ಜಸ್ಟ್ ಡ್ಯಾಬ್ ಇಟ್. ಹಾಗೆಯೇ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಮಾಮಾ ಅರ್ಥಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ನೀವು ಶಾಪ್ ಮಾಡಿದಾಗ ನಿಮ್ಮ ಹೆಸರಲ್ಲಿ ಒಂದು ಹೊಸ ಪ್ಲಾನ್ನ ಗ್ರೋ ಮಾಡ್ತಾರೆ. ಇದರ ಜೊತೆಗೆ ಇದೊಂದು ಪ್ಲಾಸ್ಟಿಕ್ ಪಾಸಿಟಿವ್ ಹಾಗೆಯೇ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್. ಹೊರಗಡೆ ಹೋಗೋ 20 ಮಿನಿಟ್ಸ್ ಮುಂಚೆ ಸನ್ಸ್ಕ್ರೀನ್ ಹಚ್ಚಿದ್ರೆ ಇಟ್ ಇಸ್ ಆಕ್ಚುಲಿ ಗುಡ್. ಇದರ ಜೊತೆಗೆ ನಿಮಗೆ ಒಂದು ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಏನ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನನ್ನ ಕೂಪನ್ ಕೋಡ್ ವೀಕ್ಷಿತ 2022 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ದೀಸ್ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಆನ್ ಅಮೆಜಾನ್, ನೈಕಾ, ಪರ್ಪಲ್, ಅದ್ರ ಜೊತೆಗೆ ಮಾಮಾ ಅರ್ತ್ ವೆಬ್ಸೈಟ್. ಬೇಸ್ ಕಂಪ್ಲೀಟ್ ಆಯ್ತು, ಬೇಗ ಮೇಕಪ್ ನ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಫೈನಲಿ ಸ್ವಲ್ಪ ಹೊರಗಡೆ ಹೋಗೋಣ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು. ಎಲ್ಲಿ ಹೋಗ್ತಾ ಇದ್ದೀವಿ? ಕರ್ನಾಟಕ ಚಿತ್ರಕಲಾ ಪರಿಷತ್. ಎಸ್, ಇದಿರೋದು ಶೇಷಾದ್ರಿಪುರಮಲ್ಲಿ. ನಮ್ಮ ಮನೆಯಿಂದ 1 hour ಇದೆ. ಸೊ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ. ಐ ಹೋಪ್ ಆದಷ್ಟು ಬೇಗ ರೀಚ್ ಆಗ್ತೀವಿ. ಊಟ ಬೇರೆ ಆಗಿತ್ತಲ್ವಾ, ಸೊ ನಿದ್ದೆನೂ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿದ್ವಿ, ಆಮೇಲೆ ಎಲ್ಲರೂ ನಿದ್ದೆ ಮಾಡ್ತಾ ಇದ್ರು. ಸೊ ಹೇಳ್ಬೇಕಾದ್ರೆ ನಾವು ನಮ್ಮ ಜಾಗನ ತಲುಪಿದ್ವಿ. ಎಷ್ಟು ಗಂಟೆ ಬೇಕಾಯ್ತು ಇಲ್ಲಿ ಬರೋದಕ್ಕೆ? 1 hour ಆಯ್ತು. ಪಾರ್ಕಿಂಗ್ ಸಿಗ್ತಾ ಇಲ್ಲ. ನಾವು ಹೋಗ್ತೀವಿ, ಮಾಮಾ ಪಾರ್ಕಿಂಗ್ ಮಾಡ್ಕೊಂಡು ಬರ್ತಾರೆ. ಲೆಟ್ಸ್ ಗೋ. ಫಸ್ಟ್ ಟೈಮ್ ಬರ್ತಾ ಇರೋದು ಟು ಚಿತ್ರಕಲಾ ಪರಿಷತ್. ಇದ್ರ ಬಗ್ಗೆ ಕೇಳಿದ್ದೀನಿ, ಲೆಟ್ಸ್ ಸಿ ಇದು ಹೇಗಿದೆಯಂತ. ಗ್ರೌಂಡ್ ನಟ್ನ ಈ ಥರ ಬಾಯ್ಲ್ ಮಾಡಿ ಅದಕ್ಕೆ ಈರುಳ್ಳಿ, ಕೊರಿಯಾಂಡರ್, ಚಿಲ್ಲಿ ಎಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಐ ಲವ್ ಇಟ್. ನಿಮಗೂ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ. ಚಿತ್ರಕಲಾ ಪರಿಷತ್ಗೆ ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ರೂ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೂಪ್ ಮಾರ್ಕೆಟಲ್ಲಿ ವೆರೈಟಿ ಐಟಮ್ಸ್ ಇತ್ತು. ಈ ಎಲ್ಲ ಐಟಮ್ಸ್ ನೋಡ್ತಾ ಇರಬೇಕಾದ್ರೆ UAE ನೆನಪು ಆಯಿತು, ಬಿಕಾಸ್ ಅಲ್ಲಿ ಈ ಥರ ಐಟಮ್ಸ್ ತುಂಬಾ ಕಾಮನ್. ಸೋ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಅಲ್ವಾ. ಇಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿದೆ. ಆ್ಯಂಡ್ ನಿಮಗೆ ಆ್ಯಂಟಿಕ್ ಡಿಸೈನ್ಸ್ ಆಗಿರ್ಬೋದು, ಟ್ರೆಡಿಷ್ನಲ್ ಡಿಸೈನ್ಸ್ ಆಗಿರ್ಬೋದು, ಜ್ಯುವೆಲ್ರೀಸ್, ಕ್ಲಾತ್ಸ್, ಮನೆಗೆ ಬೇಕಾಗಿರುವಂಥ ಹೋಮ್ ಡೆಕೋರ್ಸ್ ಪ್ರತಿಯೊಂದು ಇತ್ತು. ಇಲ್ಲಿ ನಾನು ಮಾಮಿಗೊಂದು ಸೀರೆ, ನಮ್ಮ ಅಮ್ಮನಿಗೆ ಒಂದು ಬ್ಯಾಗ್, ಅದ್ರ ಜೊತೆಗೆ ನನಗೆ ಒಂದು ಕುರ್ತಾನ ಶಾಪ್ ಮಾಡಿದ್ವಿ. ಈ ಕುರ್ತಾ ಸೆಟ್ಗೆ 800 ಅಂತ ಹೇಳಿದ್ದಾರೆ. ಸೊ ಐಮ್ ಬೈಯಿಂಗ್ ದಿಸ್ ಯೆಲ್ಲೋ ಕಲರಲ್ಲಿ ಆ್ಯಂಡ್ ಸೈಜ್ ದೊಡ್ಡ ಸೈಜ್ ಇರೋದ್ರಿಂದ ಸ್ಮಾಲ್ ತಗೋತಾ ಇದ್ದೀನಿ. ಫುಲ್ ಡೀಟೇಲಿಂಗ್ ನೋಡಿ. ಇದು ಹ್ಯಾಂಡಿಂದ ವರ್ಕ್ ಮಾಡಿರೋದ್ರಿಂದ ಇದ್ರ ಕಾಸ್ಟ್ 850 ಬರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ಹ್ಯಾಂಡ್ ವಾಶ್ ಮಾಡಿದ್ರೇ ಬೆಸ್ಟ್ ಅಂತ ಹೇಳ್ತಾರೆ. ಸೊ ದಟ್ ಇದರ ಲೈಫ್ ಶೆಲ್ಫ್ ಜಾಸ್ತಿ ಇರುತ್ತೆ. ಇಲ್ಲಿ ಹೋದ್ಮೇಲೆ ಅನ್ಸ್ಬೋದು ತುಂಬಾ ಎಕ್ಸ್ಪೆನ್ಸಿವ್ ಇದೆಯಂತ. ಬಟ್ ಡೋಂಟ್ ವರಿ, ಅಲ್ಲಿ ಹೋಗಿ ಬಾರ್ಗೇನ್ ಮಾಡಿ ನಿಮಗೆ ಸೂಕ್ತವಾದಂಥ ಪ್ರೈಸ್ ಎಷ್ಟು ಅಂತ ಅನಿಸುತ್ತೆ ಅದನ್ನು ಅವ್ರಿಗೆ ಹೇಳಿ ಆ್ಯಂಡ್ ಯು ವಿಲ್ ಗೆಟ್ ಇಟ್. ಚಿಪ್ಪಿಂದ ಮಾಡಿರೋದು. ಏನಾದರೂ ಸೋಪ್ ಎಲ್ಲ ಇಡೋದಕ್ಕೆ ಕಪ್ಪೆ ಚಿಪ್ಪುದು 1200 ಎಷ್ಟು ಚೆನ್ನಾಗಿದೆ. ಲೈಕ್ ಮಾಲ್ಡೀವ್ಸ್ ಎಲ್ಲ ನೆನಪಾಗುತ್ತೆ. ಸೋ ಗುಡ್. ಅಮ್ಮನಿಗೆ ಈ ಕುರ್ತಾ ತುಂಬಾ ಇಷ್ಟ ಆಗಿತ್ತು. ಒಂದು ಅಂಗಡಿನಲ್ಲಿ ನಿಮಗೆ ಬೇಕಾಗಿರೋಂಥ ಪ್ರೈಸಲ್ಲಿ ಇಲ್ಲ ಅಂದರೆ ಮತ್ತೊಂದು ಅಂಗಡಿಗೆ ಹೋಗಿ ಮೇ ಬಿ ಅವ್ರು ನಿಮಗೆ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಸೊ ಆಲ್ವೇಸ್ ಒಂದು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೋಬೇಡಿ. ಆಲ್ವೇಸ್ ಎಕ್ಸ್ಪ್ಲೋರ್ ಇನ್ ಮಲ್ಟಿಪಲ್ ಸ್ಟೋರ್ಸ್. ಹಾಗೆಯೇ ಇಲ್ಲಿ ಈ ಒಂದು ಫೇಮಸ್ ಖಾಕ್ರಾ ಇತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಒಂದು ಪ್ಯಾಕೆಟ್ ತಗೊಬಂದ್ವಿ. ಮಲ್ಟಿಪಲ್ ಫ್ಲೇವರ್ಸಲ್ಲಿತ್ತು. ಇದು ಪ್ಲೇನ್ ಮೇಥಿ ಫ್ಲೇವರ್, ಪಾನಿಪುರಿ ಫ್ಲೇವರ್, ವೆರೈಟಿ ಫ್ಲೇವರ್ಸಲ್ಲಿದ್ದು ನಾನು ಪಾನಿಪುರಿ ಫ್ಲೇವರ್ನ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಇಲ್ಲಿ ಟೇಸ್ಟು ಕೂಡ ಕೊಟ್ಟರು. ಸೊ ಇಟ್ ವಾಸ್ ವೆರಿ ಈಸಿ ಟು ಡಿಸೈಡ್. ಆ್ಯಂಡ್ ಖಾಕ್ರಾ ಈಸ್ ಅ ಹೆಲ್ದಿ ಸ್ನ್ಯಾಕ್. ಸೊ ನಿಮಗೆ ಚಟ್ಪಟ ಏನಾದರೂ ಚಿಪ್ಸ್ ಬೇಕು ಅಂದರೆ ಮಂಚ್ ಆನ್ ಸಮ್ ಖಾಕ್ರಾಸ್. ಚಿತ್ರಕಲಾ ಪರಿಷತ್ ನಮ್ಮ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಆಗುತ್ತೆ. ಇಲ್ಲಿ ಆರ್ಟ್, ಕ್ರಾಫ್ಟ್ ಆ್ಯಂಡ್ ಹ್ಯಾಂಡ್ ಮೇಡ್ ಐಟಮ್ಸ್, ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದ್ದು ಫುಡ್ ವೆರೈಟೀಸ್ ಕೂಡ ಇರುತ್ತೆ. ವಿಚ್ ಮೀನ್ಸ್ ಒನ್ ಸ್ಟಾಪ್ ಪ್ಲೇಸ್ ಫಾರ್ ಯೋರ್ ಫ್ಯಾಮಿಲಿ ಟು ವಿಸಿಟ್. ಹಾಗೆಯೇ ನಾವು ಹೋಗಿದ್ದಿನ ಲೈವ್ ಆಗಿ ಪರ್ಫಾರ್ಮೆನ್ಸ್ ಕೂಡ ಇತ್ತು.
ಆವಾಗಲೇ ಹೇಳಿದ್ನಲ್ಲ, ಮಾಮಿಗೊಂದು ಸಾರಿನ ಪರ್ಚೇಸ್ ಮಾಡಿದೆ, ಹಾಗೆಯೇ ಅಮ್ಮನಿಗೆ ಒಂದು ಬ್ಯಾಗ್ ಅಂತ. ಈ ಬ್ಯಾಗಿಗೆ ಎಷ್ಟು ಗೊತ್ತಾ, ಗೆಸ್ ಮಾಡಿ, 1000 rupees. ಆ್ಯಂಡ್ ಅವ್ರು ಹೇಳಿದ್ರು ಇದೇ ಬ್ಯಾಗ್ನ ಅವರು 5 yearsಯಿಂದ ಯೂಸ್ ಮಾಡ್ತಾ ಇದ್ದಾರೆ, ಸೊ ಏನೂ ಆಗಲಿಲ್ಲ ಅಂತ ಅದನ್ನು ತೋರಿಸಿದ್ರು ಕೂಡ. ಬಟ್ ಲೆಟ್ ಸಿ, ನಾವು ಯೂಸ್ ಮಾಡಿ ನಮಗೆ ಗೊತ್ತಾಗುತ್ತೆ ಎಷ್ಟು ವರ್ಷ ಇದು ಬಾಳಿಕೆ ಬರುತ್ತೆ ಅಂತ. ಅಫ್ಕೋರ್ಸ್ ಪ್ರೈಸಿ ಅಂತ ಅನ್ನಿಸ್ತು, ಬಟ್ ಏನು ಮಾಡೋದು, ವಿ ನೀಡ್ ಟು ಸಪೋರ್ಟ್ ಲೋಕಲ್ ಬಿಸ್ನೆಸ್ ಅಲ್ವಾ, ಸೊ ವಿ ಗಾಟ್ ಇಟ್. ಸ್ವಲ್ಪ ಟ್ರೈ ಮಾಡಿದೆ ಬಾರ್ಗೇನ್ ಮಾಡೋದಕ್ಕೆ, ಬಟ್ ಇಟ್ ಫೇಲ್ಡ್. ಅಲ್ಲಿಂದ ನಾವು ಹೋಗಿದ್ದು ಆರ್ಟ್ ಎಕ್ಸಿಬಿಷನ್ಗೆ. ಎಷ್ಟು ಚೆನ್ನಾಗಿರುವಂಥ ಚಾರ್ಕೋಲ್ ಪೇಂಟಿಂಗ್ಸ್ ಇತ್ತು. ಪೇಂಟಿಂಗ್ಸ್ ಬಗ್ಗೆ ಯಾರಿಗೆ ಡೀಟೇಲ್ ಆಗಿ ಗೊತ್ತಿದೆ, ಅದ್ರ ಬಗ್ಗೆ ತಿಳುವಳಿಕೆ ಇದೆ ಅಂಥವ್ರಿಗೆ ಈ ಜಾಗಕ್ಕೆ ಬಂದಾಗ ಇದರ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಯಾವ ರೀತಿ ಮಾಡಿರೋದು, ಇದೆಲ್ಲ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ಟೈಮ್ ಬೇಕಾಗುತ್ತೆ, ಎಷ್ಟು ಎಫರ್ಟ್ ಹಾಕಿ ಯಾವ್ಯಾವ ಕಾನ್ಸೆಪ್ಟ್ಸ್ನ ಮಾಡಿರ್ತಾರೆ, ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗಲ್ಲ. ಸೊ ಇಲ್ಲಿ ಬಂದಾಗ ನೀವು ಡೀಟೇಲ್ ಆಗಿ, ಅಲ್ಲಿ ಯಾರಾದರೂ ಇರ್ತಾರೆ ಗೈಡ್, ಸೊ ನೀವು ಅವ್ರ ಹತ್ರನೂ ಕೇಳ್ಬೋದು. ಈ ಒಂದು ಆರ್ಟ್ ಆ್ಯಂಡ್ ಪೇಂಟಿಂಗ್ಸ್ ನಿಮಗೆ ಬೇಕು ಅಂದರೆ ಪರ್ಚೇಸ್ನ ಕೂಡ ಮಾಡ್ಬೋದು. ನಾವೆಲ್ಲರೂ ಡಿಫ್ರೆಂಟ್ ರೀತಿಯ ಪೇಂಟಿಂಗ್ಸ್ನ ನೋಡ್ತಾ ಇದ್ವಿ. ಪ್ರತಿಯೊಂದು ಪೇಂಟಿಂಗ್ಸಲ್ಲಿ ಕಾಸ್ಟ್ ಕೂಡ ಬರೆದಿದ್ರು. ಹಾಗಾದರೆ ಈ ಒಂದು ಪೇಂಟಿಂಗ್ಸ್ ಕಾಸ್ಟ್ ಎಷ್ಟಿರ್ಬೋದು ಅಂತ ಕುತೂಹಲ ಇರ್ಬೋದಲ್ವಾ? ಬನ್ನಿ ತಿಳಿಸ್ತೀನಿ. ನಾವು ನೋಡಿರುವಂಥ ಕೆಲವೊಂದು ಪೇಂಟಿಂಗ್ಸ್ ಬೆಲೆ 20,000, 50,000, 10,000, 12,000 ಈ ರೇಂಜಲ್ಲಿ ಇತ್ತು. ನಿಮಗೂ ಈ ಥರ ಹ್ಯಾಂಡ್ ಮೇಡ್ ಪೇಂಟಿಂಗ್ಸ್, ಈ ಥರದ ಫ್ರೇಮ್ಸ್ ಇಷ್ಟ ಅಂದರೆ ದೆನ್ ದಿಸ್ ಇಸ್ ದಿ ರೈಟ್ ಪ್ಲೇಸ್. ಕಮ್ ಹಿಯರ್ ಅಂಡ್ ಬೈ ಒನ್. ಚಿತ್ರಕಲ್ ಪರಿಷತ್ತಿಂದ ಇವಾಗ ಬಂದಿರೋದು ಟು ಮಂತ್ರಿ ಸ್ಕ್ವೇರ್ ಏನಾದರೂ ತಿನ್ನೋದಕ್ಕೆ, ಬಿಕಾಸ್ ನಿಯರೆಸ್ಟ್ ಇದೇ ಸ್ಪಾಟ್ ಇತ್ತು. ಮಂತ್ರಿ ಸ್ಕ್ವೇರಲ್ಲಿ ಒಂದು ಪ್ಲೇ ಏರಿಯಾ ಮಾಡಿ ಎಷ್ಟು ಸಮಯ ಆಗಿರಬೇಕು, ಐ ಡೋಂಟ್ ನೋ. ನಾನು ಇವತ್ತೇ ನೋಡ್ತಾ ಇರೋದು. ಸೊ ಬ್ಯೂಟಿಫುಲ್, ಮಕ್ಕಳೆಲ್ಲ ಆಟ ಆಡ್ತಾ ಇರೋದನ್ನು ಎಲ್ಲರೂ ಫ್ಯಾಮಿಲಿ ಒಟ್ಟು ಕೂತು ನೋಡ್ತಾ ಇದ್ವಿ. ಅಲ್ಲಿಂದ ನಾವು ಶಿವಸಾಗರ್ಗೆ ಹೋದ್ವಿ. ಶಿವಸಾಗರ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಟು ಹೋದರೆ ಆಬ್ಸಲ್ಯೂಟ್ಲಿ ಡಿಸಪಾಯಿಂಟ್ಮೆಂಟ್. ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ, ಅದ್ರ ಜೊತೆಗೆ ದೋಸೆ ಯಾವುದು ಬಿಸಿಯಾಗಿರಲಿಲ್ಲ, ರುಚಿನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಎಲ್ಲ ಆದಮೇಲೆ ಒಂದು ಐಸ್ ಕ್ರೀಮ್ ತಗೊಂಡು ತಿನ್ನೋಣ ಅಂದರೆ ಅದು ಕೂಡ ಚೆನ್ನಾಗಿರಲಿಲ್ಲ. ಇದ್ರ ನಡುವೆ ನೀವು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಯಾಕೆ ಊರಿಗೆ ಬಂದಿರೋದು, ವಾಟ್ಸ್ ಇಸ್ ಅ ಪರ್ಸನಲ್ ರೀಸನ್ ಅಂತ. ನಿಮ್ಮ ಕ್ಯೂರಿಯಾಸಿಟಿ ತಪ್ಪಲ್ಲ, ನೀವು ಕೇಳೋದು ಸಹಜನೇ. ಬಟ್ ಸದ್ಯಕ್ಕೆ ಮ್ಯಾಟರ್ ತೀರಾ ಪರ್ಸನಲ್ ಆಗಿರೋದ್ರಿಂದ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಬಟ್ ಲೆಟ್ ಸಿ ಇನ್ ಫ್ಯೂಚರ್ ವಿತ್ ಟೈಮ್, ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಡೆಫಿನೆಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಅಷ್ಟೇ, ವೆರಿ ಸಿಂಪಲ್ ವ್ಲಾಗ್ ವಿತ್ ಫ್ಯಾಮಿಲಿ. ಹೊರಗಡೆ ಹೋಗಿ ಆಮೇಲೆ ಶಿವಸಾಗರಲ್ಲಿ ತಿಂದು, ಕೊನೆಗೆ ಐಸ್ ಕ್ರೀಮ್ ತಿಂದು ಬ್ಯಾಕ್ ಇನ್ ಟು ಹೋಮ್. ಐ ಹೋಪ್ ಇವತ್ತು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ನಿಮ್ಮ ಕನ್ನಡ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.